ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ರೆ ಯು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ಚಲು ಬರಡ್ಕ. ಇವತ್ತು ನಮ್ಮ ಜೊತೆ ಇದ್ದಾರೆ ಭರತ್ ಭೂಷಣ್ ಮತ್ತೆ ವಿದ್ಯಾಮಯ್ಯ. ಹಲೋ ಎವ್ರಿವನ್. ಹಾಯ್ ಹೇಳಿ. ಇವತ್ತು ನಾವು ಒಂದು ಅಡಿಗೆ ಮಾಡ್ತಾ ಇದ್ದೀವಿ. ನಾನು ಮತ್ತೆ ಭರತ್ ಅಣ್ಣ ಸೇರ್ಕೊಂಡು ರಾತ್ರಿದ್ದು ಫುಡ್ ನಾವೇ ರೆಡಿ ಮಾಡುವಂತದ್ದು. ಸೊ ಎಂತ ಮಾಡುವ ಅಂತ ಹೇಳಿದ್ರೆ ಸ್ಪೆಷಲ್ ಡಿನ್ನರ್ ಅದು. ಸೊ ಅದಕ್ಕೆ ಐಟಮ್ಸ್ ಬೇಕಿತ್ತು. ಹಾಗೆ ಮತ್ತೆ ಅದರದ್ದು ಕೆಲವು ಈ ಬ್ರಾಕ್ಲಿಸ್ ಮತ್ತೆ ಬೇಬಿ ಕಾರ್ನ್ ಎಲ್ಲ ನಮಗೆ ಸಿಗಲ್ಲ ಉಪ್ಪಿನಂಗಡಿಯಲ್ಲಿ. ಸೊ ನಾವು ಪುತ್ತೂರು ಬಂದ್ವಿ. ಪುತ್ತೂರಲ್ಲಿ ರಿಲಯನ್ಸ್ ಅಲ್ಲಿ ಇತ್ತು. ಎಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ನಾವೀಗ. ಹೋಗುವ ಡನ್. ನಮ್ ಭರತ್ ಸರ್ ಏನೆಲ್ಲ ಪರ್ಚೇಸ್ ಮಾಡಿದ್ರಿ? ನಾವು ಸದ್ಯಕ್ಕೆ ಗ್ರಾಸರೀಸ್ ಅಷ್ಟೇ ಪರ್ಚೇಸ್ ಮಾಡಿದ್ದು. ಇವಾಗ ಡ್ರೆಸ್ ಸೆಕ್ಷನ್ಗೆ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ನೋಡೋಣ ಕೊಡಿಸ್ತಾರ ಇಲ್ವೋ. ಬ್ರೋಕ್ಲೀಸ್ ಬುಕ್ಕ ಉಂದ ಆವಡಿತ್ತಂಡು ಆಯ್ತಾ, ಪಜ್ಜಿ ಬಟಾಣಿ ಆವಡಿತ್ತಂಡು. ಸೊ ರಿಲಯನ್ಸ್ ಬತ್ತಿತ್ತ. ಶಾಪಿಂಗ್ ಎಲ್ಲ ಆಯ್ತು. ಈಗ ಮನೆಗೆ ಹೋಗ್ತಾ ಇದೀವಿ. ಒಂದು ಪಾನಿಪುರಿ ಬೇಲ್ಪುರಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಹೋಗುವ, ಬೇಲ್ಪುರಿ ಏನಾದ್ರು ತಿನ್ನುವ. ಶಾಪಿಂಗ್ ಎಲ್ಲ ಆಯ್ತು. ಹಸಿವೆ ಆಗ್ತಾ ಉಂಟು. ಮತ್ತೆ ಮನೆಯಲ್ಲಿ ಅಂತದ್ದು ಕುಕಿಂಗ್ ಆಗುದು ವಿಡಿಯೋ ಆಗ್ತದೆ, ಬ್ಲಾಗ್ ಅಲ್ಲಿ ಹಾಕುವ. ಅದು ನೋಡಿ ಮಜಾ ಮಾಡಿ. ಪುತ್ತೂರಿಂದ ಬೇಬಿ ಕಾರ್ನ್ ಮತ್ತೆ ಗೋಬಿ, ಬ್ರೋಕ್ಲಿ ಮತ್ತೆ ಸ್ವಲ್ಪ ತರಕಾರಿ ಆಗಬೇಕಿತ್ತು. ಹಾಗೆ ಆಲ್ಮೋಸ್ಟ್ ಎಲ್ಲ ತಂದಿದ್ದೇವೆ. ಆಮೇಲೆ ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ಸ್ ಇದೆ, ರೆಡಿ ಇದೆ. ಬಿರಿಯಾನಿಗೆ ಫಾರ್ಚ್ಯೂನ್ ಬಾಸ್ಮತಿ ರೈಸ್ ಹಾಕ್ತಿದ್ದೀವಿ. ಆಮೇಲೆ ಬ್ರೋಕ್ಲಿ, ಗೋಬಿ ಮಂಚೂರಿ ಆಗುತ್ತೆ. ಆಮೇಲೆ ಬೇಬಿ ಕಾರ್ನ್ ಮಂಚೂರಿ ಆಗುತ್ತೆ. ಆದರೆ ನಮ್ಮದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಬೇಬಿ ಕಾರ್ನ್ ಮತ್ತು ಗೋಬಿ ಮಿಕ್ಸ್ ಮಾಡಿ ಮಂಚೂರಿ ಮಾಡ್ತಿದ್ದೇವೆ. ಹೇಗಾಗುತ್ತೆ ನೋಡೋಣ. ಸ್ಪೆಷಲ್ ಟ್ರೈ. ಈಗಾಗಲೇ ನೋಡಿರ್ತೀರ, ನಾವು ಪುತ್ತೂರಿಗೆ ಹೋಗಿ ಆಲ್ಮೋಸ್ಟ್ ನಮಗೆ ಅಂದರೆ ರಾತ್ರಿ ಡಿನ್ನರಿಗೆ ಬೇಕಾದ ಅಡುಗೆಗೆ ಬೇಕಾದಂಥ ಎಲ್ಲ ಅಡುಗೆ ಸಾಮಾನುಗಳನ್ನು ತಂದಿದ್ದೇವೆ. ಸೊ ಇನ್ನು ಅಡುಗೆ ಮಾಡಲಿಕ್ಕೆ ಶುರು ಮಾಡುವ. ನಮ್ಮ ಬಿರಿಯಾನಿ ಶೆಫ್ ಬರಬೇಕಷ್ಟೇ. ಅವರು ಬಂದ ಮೇಲೆ ಬಿರಿಯಾನಿ ಶುರು ಮಾಡುವ. ನಮ್ಮ ಬಿರಿಯಾನಿ ಶೆಫ್ ಬರ್ತಿದ್ದಾರೆ, ಭರತ್ ಭೂಷಣ್. ಮಾಸ್ಟರ್ ಶೆಫ್ ಬಿರಿಯಾನಿಯದ್ದು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದಾರೆ. ನಮ್ಮ ಯಾವುದು ಮಂಚೂರಿಯದ್ದು ಅಸಿಸ್ಟೆಂಟ್ ಕುಕ್ ರೆಡಿ ಆಗ್ತಿದ್ದಾರೆ. ಬೇಬಿ ಕಾರ್ನ್ ಮಂಚೂರಿಯಲ್ ಅದಲ್ಲ ಗೊತ್ತಿತ್ತದ ಅನ್ಕನತ್ತು ನಮ್ಮಲ್ಲ ಯೂಟ್ಯೂಬ್ ತುದೇ ಮಲ್ತೊಂದಿಪ್ಪನು ಅಂಚದು ದಾಲ ಟೆನ್ಷನ್ ಇಜ್ಜಿ. ಇಂದು ನಮ್ಮ ಕಿಚನ್ ಫುಲ್ ರೆಡಿ ಆಗ್ತಾ ಇದ್ದಾರೆ ನಮ್ಮ ಭರತ್ ಭೂಷಣ್. ಅಕ್ಕಿಯನ್ನು ತೊಳಿತಿದ್ದಾರೆ. ಫಸ್ಟ್ ಸ್ಟೆಪ್ ಅಕ್ಕಿ ತೊಳೆಯುವುದು. ಪ್ರತಿಯೊಬ್ಬರು ಅಕ್ಕಿ ತೊಳೆದೇ ಬಿರಿಯಾನಿ ಮಾಡಬೇಕು. ಇದು ಫಸ್ಟ್ ಸ್ಟೆಪ್. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವಿಡಿಯೋ ಬರ್ತಾ ಇರುತ್ತೆ, ನೋಡ್ಕೊಂಡು ಹೋಗಿ ಅಷ್ಟೇ. ದನಿಗಳು ಬಂದರು. ನಮ್ಮ ಅಸಿಸ್ಟೆಂಟ್ ಕುಕ್ ಫುಲ್ ರೆಡಿ ಆವೊಂದುಂಡು. ನಮ್ಮ ಏನಿತ್ತ ಒಂಜಿ ಸ್ಪೆಷಲ್ ಫುಡ್. ನಮ್ಮ ಕಟ್ಟಿಂಗ್ ಮಾಸ್ಟರ್ ಬರ್ತೀರಿ, ಸ್ಪೆಷಲ್ ಕಟ್ಟಿಂಗ್ ಮಾಸ್ಟರ್. ಆಮೇಲೆ ಇಂದೂರು ಕೆರೆ ಅಂತ ಗೊತ್ತುಂಡ. ಆನಿಯನ್ ನೀರುಳ್ಳಿ ಈರುಳ್ಳಿ ನೋಡು, ನೀರುಳ್ಳಿ ಉಳ್ಳಾಗಡ್ಡಿ ಅಯ್ನ 3 ಇಂಚ ಒಂದ ಒಂಜಿ ಇಪ್ಪುಂಡು ಇಂಚ ಅಯ್ನ ರದ್ದು ಮಂತೆ ಅದೇ ಚೋಲಿ ಬರೋ ಇಂಚ ದೀವೋಡು ಫಸ್ಟ್ ರೆಡಿ ಒಂದು ದೀವೋಡು 2 ಇಂಚ 3 ಕಡೆ ಕೊಡಿ ದೆಪ್ಪೋಡು ಬೊಚ್ಚೆ ಎಂಕ್ಲೇನು ವೇಸ್ಟ್ ఒక చోలిని దెప్పుడు చూడు ಕೆಲವರು ಕಂಚು ಅನ್ಪೇರು ಎಂಚ ಮಂಡ ಇಂತ ದೆಪ್ಪುಂಡು 2 ದೆಪ್ಪೇರಿ ಜಡಿ ಚೂರೊಂಜಿ ಲೇಯರ್ ಇಪ್ಪುಂಡು ನೆತ್ತ ಪೇಪರ್ ನೆತ್ತ ಪ್ಲಾಸ್ಟಿಕ್ ಐನ ಹಾಕೋಡು ಐನ ತಿನ್ನರ ಮಲ್ಲಿ ఆయన దక్కి అంద పెద్ద టేస్ట్ వస్తుంది అందే ముగింది నన్ను 3 పట 3 నాತಿ ಇಂಚ 3 ಬಾರಿ ಸೋಕುಡು. ನಮ್ಮ ವಿದ್ಯಾ ಸುಬ್ಬಮ್ಮ ಅವರು ಫುಲ್ ರೆಡಿ ಆಗ್ತಿದ್ದಾರೆ ಅಡಿಗೆ ಮಾಡಲಿಕ್ಕೆ. ಇವರು ನಮ್ಮ ಸಾಯಿ ಗೀತಾ ಅವರು ಕೂಡ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ. ನಮ್ಮ ಮಾಸ್ಟರ್ ಶೆಫ್ ಭರತ್ ಅವರು ಫುಲ್ ರೆಡಿ ಆಗ್ತಿದ್ದಾರೆ. ನಾನು ಕೂಡ ರೆಡಿ ಆಗ್ತಿದ್ದೇನೆ ಫುಲ್.
ನಾವೆಂತ ಅಂತ ಹೇಳಿದ್ರೆ ಎಂತ ಗೊತ್ತುಂಟಾ, ನಮ್ಮದು ಹೇಗೆ ಅಂತ ಹೇಳಿದ್ರೆ ನಾನು ಕೂಡ ನನಗೆ ದೊಡ್ಡ ಮಾಸ್ಟರ್ ಶೆಫ್ ಅಲ್ಲ, ಯೂಟ್ಯೂಬ್ ಅಲ್ಲಿ ಇದು ಬೇಬಿ ಕಾರ್ನ್ ಮಂಚೂರಿಗೆ ಮಾಡೋದು ನೋಡ್ತಿದ್ದೇನೆ, ಅದು ಆ ರೀತಿಯಲ್ಲಿ ಮಾಡ್ತಾ ಹೋಗುದು ಅಷ್ಟೇ. ಹಾಗೆ ಬೇಬಿ ಕಾರ್ನ್ ಮಂಚೂರಿಯ ಫಸ್ಟ್ ಸ್ಟೆಪ್, ಅದನ್ನು ಈ ತರ ತುಂಡು ಮಾಡಬೇಕು. ಈ ತರ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಬೇಕು. ಸ್ವಲ್ಪ ಲೋ ಸಿಮ್ಮಲ್ಲಿ ಇರಲಿ, ಮೀಡಿಯಮಲ್ಲಿ ಇರಲಿ ಸಿಮ್. ಚೆನ್ನಾಗಿ ಕುದಿಬೇಕದು. ಅವಾಗಿನ ಇಷ್ಟ ನಾವು ಮೂರಿದಂತಾರೆ. ಬಿರಿಯಾನಿಗೆ ಈರುಳ್ಳಿ ರೆಡಿ ಆಗ್ತಾ ಇದೆ. ಏಕಕಾಲಕ್ಕೆ ಬಿರಿಯಾನಿ ಮತ್ತೆ ಇದು ಎಂಥದ್ದು ಬೇಬಿ ಕಾರ್ನ್ ಮಂಚೂರಿ ಎಲ್ಲ ರೆಡಿ ಆಗ್ತಾ ಇದೆ. ಸೊ ನಿಮಗೆ ಕ್ಲಿಪ್ಪಿಂಗ್ಸ್ ಎರಡು ಜೊತೆಯಲ್ಲೇ ಬರ್ತಾ ಹೋಗ್ತದೆ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಹೋಗ್ತದೆ. ನೀವು ಅದನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ರೆಸಿಪಿಯನ್ನು ಮಾಡಿ. ಫುಲ್ ಗೋಬಿಯದ್ದು ರೆಡಿ ಆಗ್ತಾ ಉಂಟು. ಕುಳ ನೋಡ್ತಿದ್ದಾರೆ ಇವರು, ಪುದೀನ ರೆಡಿ ಮಾಡ್ತಿದ್ದಾರೆ. ಕುದೀತಾ ಇದೆ, ಒಂದು ಸ್ವಲ್ಪ ಕುದಿಬೇಕು. ಸ್ವಲ್ಪ ಕುದ್ದ ಮೇಲೆ ಸರಿ ಆಗ್ತದೆ. ಅದು ಕೆಂಪು ಏನು ಅಂತ ಟೆನ್ಷನ್ ಮಾಡಬೇಡಿ. ಅದು ಕೆಂಪು ಸ್ವಲ್ಪ ಮೆಣಸು ರೆಡಿ ಹಾಕಿದ್ದೆ, ಸ್ವಲ್ಪ ಬೇಯ್ಬೇಕಾದ್ರೆ ಸ್ವಲ್ಪ ಸ್ಪೈಸಿಯಾಗಿ ಬರಲಿ ಅಂತ. ಬೇಬಿ ಕಾರ್ನ್ ಮಂಚೂರಿಗೆ ಬೇಬಿ ಕಾರ್ನ್ ರೆಡಿ ಆಯಿತು. ಮಂಚೂರಿಗೆ ಗೋಬಿ ರೆಡಿ ಆಗ್ತಾ ಇದೆ. ಬೇಬಿ ಕಾರ್ನ್ ಮಂಚೂರಿ ರೆಡಿ ಆಯಿತು, ಅಂದರೆ ಬೇಬಿ ಕಾರ್ನ್ ರೆಡಿ ಆಯಿತು ಮಂಚೂರಿಗೆ. ಇನ್ನೀಗ ಗೋಬಿ ರೆಡಿ ಆಗ್ತಾ ಇದೆ. ಎಂಗ್ಲನ್ನ ಲಾಸ್ಟ್ ಬ್ಲಾಗ್ ನನಗೆ ತೂದಿತ್ತಾರ ನಮ್ಮ ವಿವೇಕಾನಂದರ್ನ ಒಂಜಿ ಫ್ಯಾನ್ ಬೇರೆ ಲೋಟನೆವಲ್ ಬೇರ್ಬೋದು ಲಗಡಿ ಬೋದಿತ್ತದೆ ಅವು ಇನ್ನು ಸರಿಯಾಂಡಿಗೆ ಆ ಇತ್ತ ಲೆಕ್ಕದ ಮಂಚೂರಿ ಬುಕ್ಕ ಬಿರಿಯಾನಿದ ಪಾರ್ಟಿ ಒಂದುಂಟು ನಮ್ಮ ವಿವೇಕಾನಂದರ ಲೆಕ್ಕಡು ಅವು ಎಂಚ ಸರಿಯಾಗಿ ಎಂಚ ಸರಿಯೇನೆಂಚ ಮಂತನ ಗೊತ್ತಿದ್ದು ಇದತ್ತು ಇಂಚತ್ತಿ ಮಾಡಿ ಒಂದು ನಿಮಿತ್ತ ಮಾಡಿ ಕನೆಕ್ಷನ್ ತಿರ್ಗಿ ಭಾರಿ ಬೆಲೆ ಹೊಲ್ತೀರಿ. ನಮ್ಮಕ್ಕಿಂತ ಹೆಚ್ಚು ಕ್ಯೂರಿಯಸ್ ಆಗಿ ಬೆಕ್ಕುಗಳುಂಟು, ಇವರೆಂತ ಮಾಡ್ತಿದ್ದಾರೆ ಅಂತೇಳಿ. ಬಿರಿಯಾನಿಗೆ ಬಟಾಣಿ, ಹಸಿ ಬಟಾಣಿ. ಇವಾಗ ಭರತ್ ಅವರು ಬಿರಿಯಾನಿಗೆ ರೈಸ್ ಪ್ರಿಪೇರ್ ಮಾಡ್ತಿದ್ದಾರೆ. ಅದಕ್ಕೆ ಸ್ಟಾರ್ಟಿಂಗ್ ಏನು ಪಲಾವ್ ಎಲೆ, ಆಮೇಲೆ ಏನೇನು ಹಾಕಿದ್ದಾರೆ ಕೇಳುವ. ಪಲಾವ್ ಎಲೆ, ಪುದೀನ, ಚಕ್ಕೆ, ತುಪ್ಪ ಮತ್ತೆ ಸೋಂಪು. ಹಾ, ಇಷ್ಟು ಹಾಕಿ ಇದು ನೀರು ಕುದಿಬೇಕು ಚೆನ್ನಾಗಿ. ಲವಂಗ ಒಂದು ಹಾಕಿದ್ದೀವಿ. ಇಷ್ಟು ಹಾಕಿ ನೀರು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದಿತಾ ಇದ್ದಾಗ ರೈಸ್ ನ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಿರಿಯಾನಿ ಎಸೆನ್ಸ್ ಆಡ್ ಮಾಡ್ತಾ ಇದೀವಿ. ಅವಾಗ ನೋಡಿ, ಇದು ಬಿರಿಯಾನಿ ಎಸೆನ್ಸ್. ಮಂಚೂರಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ ರೆಡಿ ಆಯಿತು. ಇದು ಏನು ಅಂತ ಹೇಳಿದರೆ, ಗೋಬಿ ಮತ್ತು ಬೇಬಿ ಕಾರ್ನನ್ನು ಮೈದಾ ಹುಡಿ, ಜೋಳ ಹುಡಿ, ಆಮೇಲೆ ಉಪ್ಪು, ಆಮೇಲೆ ನಮ್ಮ ಚಿಂಗ್ಸ್ನವ್ರದ್ದು ಮಂಚೂರಿ ಮಸಾಲೆ ಇದೆ ಇಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡಿದ್ದೀವಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಬೇಕಾದಷ್ಟು ನೀರು ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಇಟ್ಟು ನಾವು ಇದನ್ನು ಫ್ರೈ ಮಾಡ್ತೇವೆ. ಬ್ರೋಕ್ಲಿ ರೆಡಿ ಆಯಿತು. ಆಮೇಲೆ ಅಕ್ಕಿ ರೆಡಿ ಇದೆ. ಬಟಾಟೆ, ಕ್ಯಾರೆಟ್, ಹಸಿಮೆಣಸು, ಬಟಾಣಿ, ಬೀನ್ಸ್ ರೆಡಿ ಆಗ್ತಾ ಇದೆ. ಅದು ಬಿರಿಯಾನಿಗೆ. ಆಮೇಲೆ ಮಂಚೂರಿಗೆ ಹಸಿಮೆಣಸು ಇಷ್ಟು ಚಿಕ್ಕದಾಗಿ ಹೆಚ್ಚಿಡಬೇಕು. ಆಮೇಲೆ ಕ್ಯಾಪ್ಸಿಕಮ್ ರೆಡಿಯಾಗಿದೆ. ನೀರುಳ್ಳಿ ರೆಡಿಯಾಗಿದೆ. ಇದು ಬಿರಿಯಾನಿಗೆ ನೀರುಳ್ಳಿ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಬಿರಿಯಾನಿ ಮತ್ತು ಮಂಚೂರಿಗೆ ಎರಡಕ್ಕೂ ಒಂದು ಸೇಮ್ ಒಂದು ಸೈಜಲ್ಲಿರುತ್ತೆ. ಸೊ ಒಟ್ಟಿಗೆ ಹೆಚ್ಚುತ್ತಿದ್ದಾರೆ. ಕುದೀತಾ ಇದೆ ನೋಡ್ಬೋದು. ಈ ಥರ ಕುದೀತಾ ಇರುವಾಗ ಎಸೆನ್ಸ್ ಹಾಕಬೇಕು. ಎಸೆನ್ಸ್ ಹಾಕಿದಾಗ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಅಕ್ಕಿ ಹಾಕ್ತಾ ಇದ್ದೇವೆ ಬಿರಿಯಾನಿಗೆ. ಅಂದರೆ ನೀರು ಕುದೀತಾ ಇದ್ದಾಗೆ ಅಕ್ಕಿನ ನೀರಿಗೆ ಹಾಕಬೇಕು. ಇದು ಚಾಪರ್, ಅಂದರೆ ಚಾಪರ್ ಅಂತ ಹೇಳಿದರೆ ವಿಮಾನ ಅಲ್ಲ, ಇದೊಂದು ಅಡುಗೆ ಮನೆಯಲ್ಲಿ ಬೇಕಾದಂಥ ಒಂದು ವೆಜಿಟೇಬಲ್ ಕಟ್ಟರ್. ಇದರ ಯೂಸ್ ಏನು ಅಂತ ಹೇಳಿದರೆ, ಇದರಲ್ಲಿ ಒಂದು ಬ್ಲೇಡ್ ಇದೆ ನೋಡ್ಬೋದು ಇಲ್ಲಿ ನೀವು. ಆ ಬ್ಲೇಡ್ ನಾವು ಏನೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿದರೂ ಅದು ಈ ಥರ ಮಾಡಿ ಕೊಡುತ್ತೆ ನೋಡಿ. ಈಗ ನೋಡಿ ಅವರು ಹಾಕ್ತಾರೆ ಇದಕ್ಕೆ. ಇಲ್ಲಿ ಒಂದು ಈ ಥರ ಒಂದು ಹುಕ್ ಥರ ಕೊಟ್ಟಿದ್ದಾರೆ. ಇದನ್ನ ಇಲ್ಲಿ ಪ್ಲೇಸ್ ಮಾಡಬೇಕು. ಆಮೇಲೆ ತರಕಾರಿಗಳನ್ನು ಒಂದು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇದನ್ನು ಹಾಕಬೇಕು.
ಹೀಗೆ ಹಾಕಬೇಕು. ಆಮೇಲೆ ಈ ಥರ ಒಂದು ಮುಚ್ಚಳ ಇದೆ. ಒಂದು ಮುಚ್ಚಳ ಇದೆ, ಇದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು. ಆಮೇಲೆ ಇಲ್ಲಿ ಒಂದು ಹಗ್ಗ ಇದೆ ಕೊಟ್ಟಿದ್ದಾರೆ ಎಳಿಲಿಕ್ಕೆ. ಆಯ್ತಾ, ಇದನ್ನು ಹೀಗೆ ಹೇಳಿದ್ರೆ ಇಲ್ಲಿ ಇದಿದೆ ಬ್ಲೇಡ್ ಇದೆಯಲ್ಲ ಅದು ತಿರುಗುತ್ತೆ ಮಿಕ್ಸಿ ಥರನೇ. ಸೊ ಇದು ಕರೆಂಟ್ ಇದೆ, ಈ ಥರ ಹೇಳಿದ್ರೆ ಫೈನಾಗಿ ಚಾಪ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಕ್ಲೀನಾಗಿ ರೆಡಿ ಆಗ್ತಾ ಇದೆ. ಬಟ್ ಒಳ್ಳೆ ಬಿರಿಯಾನಿಗೆ ರೈಸ್ ರೆಡಿ ಆಗಿದೆ. ಎಲ್ಲ ಹಾಕಿ ರೈಸ್ 2 ನಿಮಿಷದಲ್ಲಿ ಒಂದು 70% ಬೆಂದಿದೆ. ಈಗ ನಾವು ಅದನ್ನು ತೆಗೆದು ಗ್ರೇವಿಗೆ ಹಾಕಿ ರೆಡಿ ಮಾಡ್ಬೋದು. ಸೊ ನಾವು ಇದ್ರಲ್ಲಿ ಹೇಗೆ ರೆಡಿ ಮಾಡ್ತಾ ಇದೀವಿ ಅಂದ್ರೆ 1 ಲೇಯರ್ ಗ್ರೇವಿ, 1 ಲೇಯರ್ ರೈಸು, ಗ್ರೇವಿ ರೈಸು ಆ ಥರ ರೆಡಿ ಮಾಡ್ತಾ ಇದೀವಿ. ಸೊ ಈಗ ನೆಕ್ಸ್ಟ್ ದಿನ ದಮ್ ಪ್ರೊಸೆಸ್ಗೆ ನಾವು ನೆಕ್ಸ್ಟ್ ಸ್ಟೆಪ್ ಮೂವ್ ಆಗ್ತಾ ಇದೀವಿ. ಥ್ಯಾಂಕ್ ಯು. ನೋಡಿ ಈ ರೀತಿಯಾಗಿ ಆಗ್ತಾ ಇದೆ. ನೋಡಿ ಬಿರಿಯಾನಿ ಸ್ವಲ್ಪ ರೆಡಿ ಆಗ್ತಾ ಇದೆ. ಈ ಥರ ಬೆಂದಿದೆ ನೋಡಿ, ಉದುರಾಗಿದೆ. ಮಂಚೂರಿಗೆ ಎಣ್ಣೆ ಬಿಸಿ ಆಗ್ತಾ ಇದೆ. ಬೆಕ್ಕುಗಳು ಕ್ಯೂರಿಯಸ್ ಆಗಿ ನೋಡ್ತಾ ಇದೆ ಇವರು ಏನು ಮಾಡ್ತಿದ್ದಾರೆ ಅಂತ. ಮಂಚೂರಿ ಎಣ್ಣೆಗೆ ಬಿಡ್ತಾ ಇದ್ದೇವೆ ಒಂದೊಂದೇ. ಈಗ ನಮಗೆ ಬಿರಿಯಾನಿ ರೈಸ್ ರೆಡಿ ಆಗಿದೆ. ಹಾಂ, ನೆಕ್ಸ್ಟ್ ನಾವು ಗ್ರೇವಿ ರೆಡಿ ಮಾಡ್ಕೊತೀವಿ. ಗ್ರೇವಿ ರೆಡಿ ಆದ ತಕ್ಷಣ ಗ್ರೇವಿ ಮತ್ತೆ ರೈಸ್ ಲೇಯರ್ ವೈಸ್ ಲೇಯರ್ ಹಾಕ್ಬಿಟ್ಟು ಅದನ್ನ ನಾವು ಬಿರಿಯಾನಿ ರೆಡಿ ಮಾಡ್ತೀವಿ. ಫೈನಲ್ ಸ್ಟೆಪ್ ಒಂದೇ ಇದು ಬಾಕಿ ಇರೋದು. ಹಾಂ, ಥ್ಯಾಂಕ್ ಯು. ಫೈನಲ್ ಸ್ಟೆಪ್ ಒಂದು ಬಾಕಿ ಇದೆ ಹಾಗಾದ್ರೆ. ಹೌದು. ಇವಾಗ ನಮ್ದು ಮಂಚೂರಿ ಕೂಡ ರೆಡಿ ಆಗ್ತಾ ಇದೆ. ನೋಡ್ಬೋದು ಚೆನ್ನಾಗಿ ಬರ್ತಾ ಇದೆ, ಸ್ಮೆಲ್ ಕೂಡ ಚೆನ್ನಾಗಿದೆ. ಗೋಬಿ ರೆಡಿ ಆಗಿದೆ, ಆಗ್ತಾ ಇದೆ. ಇಲ್ಲಿ ಒಂದು ಸ್ವಲ್ಪ ಆಗ್ತಾ ಇದೆ, ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ. ಇದು 10:05 ಆಯ್ತು, ಇನ್ನೂ ಅಡಿಗೆ ಆಗ್ತಾ ಇದೆ. ಇವಾಗ ಹೇಗಿದೆ ಸ್ಟೇಟಸ್ ಎಲ್ಲ? ಈಗ ಸ್ಟೇಟಸ್ ಏನು ಅಂತಂದ್ರೆ ಬಿರಿಯಾನಿ ಈರುಳ್ಳಿ ಫ್ರೈ ಆಗ್ತಾ ಇದೆ, ಮತ್ತೆ ಬಿರಿಯಾನಿ ಮಸಾಲ ರೆಡಿ ಆಗ್ತಾ ಇದೆ. ಈಗ ಫಸ್ಟ್ ಮಸಾಲೆನ ಇಟ್ಟು 1 ವಿಸಿಲ್ ಮಾಡಿಸ್ತೀವಿ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ತೆಗೆದು, ಯಾಕೆಂದ್ರೆ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ಇರೋದಕ್ಕೆ ಅದೊಂದು ಸ್ವಲ್ಪ ಬೇಯಬೇಕು. ಆಮೇಲೆ 1 ವಿಸಿಲ್ ಆದ ತಕ್ಷಣ ಮತ್ತೆ ದಮ್ ಕಟ್ಟಿಸ್ತೀವಿ. ದಮ್ ಕಟ್ಟಿಸಿ 10 ನಿಮಿಷ ಬಿಟ್ರೆ ಎಲ್ಲ ರೆಡಿ ಆಗುತ್ತೆ. ಬಿರಿಯಾನಿ ರೆಡಿ. ಇನ್ನೊಂದು 10ರಿಂದ 15 ನಿಮಿಷಕ್ಕೆ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಈ ತರ ಆಗ್ತಾ ಇದೆ. ನೋಡಿ ಮಸಾಲೆ ರೆಡಿ ಆಗ್ತಾ ಇದೆ, ಮಸಾಲೆ ಫುಲ್ ರೆಡಿ ಆಗ್ತಾ ಇದೆ. ಈಗ ಬಿರಿಯಾನಿ ರೈಸ್ ರೆಡಿ ಆಗಿದೆ, ಮತ್ತೆ ಸಾಂಬಾರ್ ಕೂಡ ರೆಡಿ ಆಗಿದೆ. ಮಸಾಲೆ ಈಗ ಲೇಯರು ಮಸಾಲೆ ಮತ್ತೆ ರೈಸ್ ಲೇಯರ್ ಮಾಡಿ ಹಾಕ್ತಾ ಇದ್ದೀವಿ. ಹಾಕಿ ಒಂದ್ ಸ್ವಲ್ಪ 1-2 ನಿಮಿಷ ದಮ್ ಕಟ್ಟಿದ್ರೆ ದಮ್ ಬಿರಿಯಾನಿ. ಓಕೆ, ಅನ್ನ ಹಾಕಿ ಅದರ ಮೇಲಿಂದ ಗ್ರೇವಿ ಹಾಕ್ತಿದ್ರಿ. ಗ್ರೇವಿ ಹಾಕಿದ್ಮೇಲೆ ಪುನಃ ಅನ್ನ ಹಾಕ್ತೀರಿ. ಹೌದು. ಫ್ರೈಡ್ ಆನಿಯನ್ಸ್ ರೆಡಿ ಇದೆ, ಅದನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಮಂಚೂರಿಯದ್ದು ಗ್ರೇವಿ ರೆಡಿ ಆಗ್ತಾ ಇದೆ, ನೋಡ್ಬೋದು. ವಿನೆಗರ್, ಸೋಯಾ ಸಾಸ್, ಆಮೇಲೆ ಟೊಮೆಟೊ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಆಮೇಲೆ ಎಲ್ಲ ಹಾಕಿ ಮೆಣಸಿನ ಹುಡಿ, ಮತ್ತು ಪೆಪ್ಪರ್ ಹುಡಿ, ತುಪ್ಪ, ನಾವು ತುಪ್ಪ ಹಾಕಿದ್ದೀವಿ, ಎಣ್ಣೆ ಯೂಸ್ ಮಾಡ್ಬೋದು. ಹಾಕಿ ತುಂಬ ಗ್ರೇವಿ ರೆಡಿ ಆಗ್ತಾ ಇದೆ. ಇವಾಗ ಈ ಮಿಕ್ಸಿಗೆ ಹಾಕುವಂಥದ್ದೆಲ್ಲ ಹಾಕಿ ಆಯಿತು. ಇನ್ನೀಗ ಫ್ರೈಡ್ ಬೇಬಿ ಕಾರ್ನ್ ಮತ್ತೆ ಗೋಬಿ ಹಾಕ್ತಾ ಇದ್ದೀವಿ. ನೋಡಿ ಈ ಥರ ಹಾಕ್ತಾ ಇದ್ದೀವಿ. ಗೋಬಿ ರೆಡಿ ಆಗ್ತಾ ಇದೆ. ಬೇಬಿ ಕಾರ್ನ್ ಪ್ಲಸ್ ಗೋಬಿ ಮಂಚೂರಿ.
ಈಗ ನಾವು ಲೇಯರ್ ಮಾಡಿ ರೈಸು ಮತ್ತೆ ಮಸಾಲ ಲೇಯರ್ ಮಾಡಿ ದಮ್ ಕಟ್ಟಕ್ಕೆ ಇಟ್ಟಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆ ಅದು ದಮ್ ಕಟ್ಟತ್ತೆ. ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು. ಈ ಥರ ಇಟ್ಟಿದ್ದೀವಿ. ನೀರು ಕೆಳಗೆ ಬಾಣಲೆ ಇದೆ, ಅದರ ಮೇಲೆ ಒಳಗೆ ನೀರು ಹಾಕಿದ್ದಾರೆ, ಆಮೇಲೆ ಕುಕ್ಕರ್ ಇಟ್ಟಿದ್ದಾರೆ. ನಾವು ಯಾಕೆ ಈ ಥರ ಇಟ್ಟಿದ್ದೀವಿ ಅಂತಂದರೆ ಇದರಲ್ಲಿ ಅಡಿ ಹಿಡಿಯಲ್ಲ, ಸೀದೋಗೋದು ಅಂತಾರಲ್ಲ ಬಿರಿಯಾನಿ, ಕೆಳಗಡೆ ಸೀದೋಗಲ್ಲ. ಇವಾಗ ಸ್ಟವ್ ಕೂಡ ಆನಲ್ಲೇ ಇದೆ. ಮಂಚೂರಿ ರೆಡಿ, ಬಿರಿಯಾನಿ ಕೂಡ ರೆಡಿ ಆಗ್ತಾ ಇದೆ. ಬಿರಿಯಾನಿ ಇನ್ನೊಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದು ಮಂಚೂರಿ ತಿಂದಾಗಬೇಕಾದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಫೈನಲ್ ಟಚ್ ಈರುಳ್ಳಿ ಆಮೇಲೆ ಸೌತೆಕಾಯಿ ರೆಡಿ ಆಗ್ತಾ ಇದೆ. ಕ್ಯಾರೆಟ್ ಇಲ್ಲ, ಮುಳ್ಳು ಸೌತೆ, ಈರುಳ್ಳಿ, ಬ್ರಾಕ್ಲಿ ಫ್ರೈಸ್, ಗೋಬಿ ರೆಡಿ ಇದೆ. ಇಲ್ಲಿ ನೋಡ್ಬೋದು ಬಿರಿಯಾನಿ ರೆಡಿ ಆಗಿದೆ. ಇನ್ನು ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋದಷ್ಟೇ ಕೆಲಸ. ಹೇಗಾಗಿದೆ? ಸೂಪರ್ ಆಗಿದೆ, ಚೆನ್ನಾಗಿದೆಯಾ? ಪ್ಲಾನ್ ಮಾಡೋಣ ಅಂತಿದ್ದೀನಿ. ನೀವು ಕರ್ಕೊಂಡು ಒಂದು ಎಲ್ಲಾರು ಹೋಟ್ಲ್ ಬಿರಿಯಾನಿ ರೆಡಿ ಇದೆ. ಪಕ್ಕ ಮುಂದೆ ಗೋಬಿ ರೆಡಿ ಉಂಟು, ಒಂದು ಅರ್ಧ ಕಾಲಿನ ಉಂಟು. ಹೇಗಾಗಿದೆ ಭರತಣ್ಣ? ಚೆನ್ನಾಗಿದೆ, ಗೋಬಿನೂ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ. ಹೇಗಾಗಿದೆ? ಸೂಪರ್ ಆಗಿದೆ, ಗೋಬಿ ಸೂಪರ್ ಇದೆ. ಹೇಗುಂಟು? ಸೂಪರ್, ಒಳ್ಳೆದಾಗಿದೆ. ಹೋಟ್ಲ್ ಫ್ಲೇವರ್ ಬಂದಿದೆಲ್ಲ? ಹೋಟ್ಲ್ ಫ್ಲೇವರ್ ಬಂದಿದೆ. ಗಮ ಗಮ ಇದೆ. ಅಜ್ಜಿ ತಿಂತಿದ್ದಾರೆ. ಗ್ರೇವಿ ಲುಕ್ ಚೆನ್ನಾಗಿದೆಯಾ? ಈ ಬ್ಲಾಗ್ ಇಡೆಗೆ ಎಂಡ್ ಮಲ್ತೊಂದುಲ್ಲ. ಇಂಚಿತನೇ ಬ್ಲಾಗ್ಸ್ ನೋಡೋಣ. AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಂಪ್ಲಿ, ಲೈಕ್ ಮಂಪ್ಲಿ, ಶೇರ್ ಮಂಪ್ಲಿ, ಕಮೆಂಟ್ ಮಂಪ್ಲಿ, ಅಂಚನೆ ಸೈಡ್ ಟಿಪ್ನ ಬೆಲ್ ಬಟನ್ ಒತ್ತಲಿ. ಇರ್ನ ಸೈಡ್ ಆಯ್ತು ಯೂಟ್ಯೂಬ್ ಸಬ್ಸ್ಕ್ರೈಬ್ ಬಟನ್ ಸೈಡ್ ತಿಂದಿನ ಜೀರ್ಣ ಮಾಡಿದ ಏನೊಂದು ಏನಿತ್ತ ಈ ಬ್ಲಾಗ್ನು ಇಡೆಗೆ ಎಂಡ್ ಮಲ್ತೊಂದುಲ್ಲ.